Hello guys, welcome back to my YouTube channel. Finally hotel ತಲುಪಿದ್ರಿ. ಸಖತ್ತಾಗಿ ಊಟ ಮಾಡಿದ್ವಿ. ಕಾಂಬೋ ಬಿರಿಯಾನಿ, ಚಿಕನ್ ತಂದೂರಿ ಫುಲ್ಲು, ಬೇಬಿಕಾರ್ನ್ ಮಂಚೂರಿ, ಗೋಲ್ಡನ್ ಫ್ರೈ. ಸೊ ಎಲ್ಲ ಚೆನ್ನಾಗಿತ್ತು. ಹೊಟ್ಟೆ ಫುಲ್ ಆಯಿತು ಊಟ. ಆ್ಯಂಡ್ ಲೈಮ್ ಸೋಡಾ ಎಲ್ಲ ಕುಡಿದು ಹೊಟ್ಟೆ ಫುಲ್ ಆಗಿ ಒಂದು ಬ್ರೇಕ್ ತಗೊಂಡು ಅಲ್ಲಿಂದ ಡೈರೆಕ್ಟ್ ನಮ್ಮ ಈ ನೆಕ್ಸ್ಟ್ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಇದೊಂದು ಸ್ಮಾಲ್ ರೈಡ್ ಆನ್ ದ ವೇ ಟು ಬ್ಯಾಂಗ್ಳೂರ್ ಆ್ಯಕ್ಚುಲಿ. ಸೊ ನಿಯರ್ಲಿ ನಮ್ಮ ಲಾಸ್ಟ್ ಡೆಸ್ಟಿನೇಷನಿಂದ ಆಫ್ ರೋಡ್ ಹೋಗಿದ್ದ ಡೆಸ್ಟಿನೇಷನಿಂದ ಒಂದು 50 ಕಿಲೋಮೀಟರ್ ಬಂದಿದ್ದೀವಿ. ಇನ್ನು ಬೆಂಗಳೂರಿಗೆ ಓನ್ಲಿ 30 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಇನ್ ಬಿಟ್ವೀನ್ ಒಂದು 10-15 ಕಿಲೋಮೀಟರ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನು ಸ್ಪೆಷಲು ಅಂದರೆ ಆ್ಯಕ್ಚುಲಿ ಒಂದು ಲೇಕ್ ಇತ್ತು, ಆ ಲೇಕ್ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಏನಾಯಿತು, ಲೇಕಿಗೆ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲೊಂದು ಹಿಲ್ ಟಾಪ್ ಇದೆ. ಹಿಲ್ ಟಾಪ್ ಅಂದರೆ ಒಂದು ಬೆಟ್ಟ. ಸೊ ಆ ಬೆಟ್ಟದ ಮೇಲೆ ತನಕ ಗಾಡಿ ಹೋಗುತ್ತೆ, ಫೆಸಿಲಿಟೀಸ್ ಇದೆ. ಅಂದರೆ ಆಫ್ ರೋಡಿಂಗ್ ಇಲ್ಲ, ಪ್ರಾಪರ್ ರೋಡಿಂಗ್ ಇದೆ. ಈ ಪ್ರಾಪರ್ ರೋಡಿಂಗಲ್ಲಿ ಆನ್ ದ ವೇ ಹೋಗೋಣ, ಈ ರೋಡ್ನ ಮಿಸ್ ಮಾಡೋದು ಬೇಡ ಪ್ಲೇಸ್ನ ಅಂತ ಅಂದ್ಕೊಂಡು ಈ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಒಂದು ಹಳ್ಳಿಯೊಳಗೆ ಬಂದ್ವಿ. ಈ ಹಳ್ಳಿಯೊಳಗಿಂದ ಆ ಬೆಟ್ಟಕ್ಕೆ ಎಂಟ್ರಿ ಇದೆ ಅಂತ ಹೇಳಿದ್ರು. ಸ್ವಲ್ಪ ಮುಂದೆ ಹೋಗಿದ್ವಿ ಮಿಸ್ ಆಗಿ. ಫುಲ್ ಕಾಂಕ್ರೀಟ್ ರೋಡ್ ಇದೆ, ಮೇಲೆ ತನಕ ಹಿಂಗೆ ಇದೆಯಾ ಏನೋ ಗೊತ್ತಿಲ್ಲ, ನೋಡೋಣ. ಚೈನ್ ಫುಲ್ ಲೂಸ್ ಆಗಿದೆ ಅನ್ಸುತ್ತೆ. ಚೈನಲ್ಲಿ ಫುಲ್ ಸೌಂಡ್ ಬರ್ತಾ ಇದೆ. ವಾವ್, ಬೆಟ್ಟ ಹೆಂಗಿದೆ ಗುಡು. ಗಾಡಿ ಹೋಗುತ್ತೆ ಕಂಪ್ಲೀಟ್ ಅಲ್ಲಿ ತನಕ ಹೋಗುತ್ತೆ. ನೋಡಿ ಪಕ್ಕದಲ್ಲಿ ವ್ಯೂ ಹೆಂಗಿದೆ ನೋಡಿ. ಲೆಫ್ಟ್ ಸೈಡ್, ರೈಟ್ ಸೈಡಲ್ಲಿ ಥರ ಲೆಫ್ಟ್ ಸೈಡಲ್ಲಿ ಬೆಟ್ಟ ಇದೆ, ರೈಟಲ್ಲಿ ಟಾಪ್ ವ್ಯೂ ತೋರಿಸ್ತೀನಿ ಬನ್ನಿ. ಮೇಲೆ ಹೋಗ್ಬಿಟ್ಟು ನಮ್ಮ ಬುಲ್ಲ ಹತ್ತಲ್ಲ ಮೇಲೆ. ಬುಲ್ಲ ಕಮಾನ್ 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 ಬಾಬೆ. ವಾವ್, ಕಂಪ್ಲೀಟ್ ಕಾಂಕ್ರೀಟ್ ಮಾಡಿದ್ದಾರೆ ಗುರು. Oh, come on. ಸ್ಟೆಪ್ಸ್ ಇದೆ, ನಡ್ಕೊಂಡು ಹೋಗ್ಬೇಕು. ಒಂದು ಫ್ಲೈಟ್ ಬರ್ತದೆ ನೋಡಿ. ವಾಟ್ ಆಫ್ ವ್ಯೂ.
ಆಗಿದೆ ಗುರು. ಇದು ಸೆಕೆಂಡ್ ಪ್ಲೇಸ್ ನಮ್ಮದು. ಓಕೆ, ಮೇಲೆ ಹೋಗೋಣ ಬನ್ನಿ. ಕೆಳಗಡೆ ಪಾರ್ಕ್ ಮಾಡಿದ್ದೀವಿ. ಇಲ್ಲೊಂದು 100 ಸ್ಟೆಪ್ಸ್ ಇರುತ್ತೆ ಮೇಲ್ಗಡೆಗೆ. ಆ್ಯಕ್ಚುಲಿ ಸನ್ಸೆಟ್ಟಿಗೆ ಬರಬೇಕಿತ್ತು, ಬಟ್ ಇಲ್ಲಿ ಸನ್ಸೆಟ್ ಸನ್ರೈಸ್ ಚೆನ್ನಾಗಿರುತ್ತೆ. ಆದರೆ ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ ಮುಗಿಸ್ಕೊಂಡು ಹೋಗೋಣ ಅಂತ ಹೋಗಿದ್ದೀವಿ ಅಷ್ಟೇ. ಈವ್ನಿಂಗ್ ತನಕ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸಖತ್ತಾಗಿ ಬಂಡೆ ಟಾಪಿಂದ ವ್ಯೂ ನೋಡಿ ಏನು ಕ್ಲಾಸ್ ಆಗಿದೆ. ವಾವ್, ವಾಟ್ ಅ ವ್ಯೂ. ಮುಂದೆ ಹೋಗೋಣ. ಬೆಟ್ಟ ಬಂಡೆಗಳ ಮಧ್ಯದಲ್ಲಿ ನಮ್ಮ ಪಯಣ. ಒಂದು ಸುಂದರ ಬೆಟ್ಟದ ತುದಿಗೆ, ಅಲ್ಲಿಂದ ಕಾಣುವುದು ವಿಶಾಲವಾದ ಪ್ರಕೃತಿ. ವಾವ್, ಇದು ಫೋರ್ಟು. ತುಂಬ ಚೆನ್ನಾಗಿದೆ ಫೋರ್ಟು. ಹಳೇದು ಕಾಲದ್ದು ಕಲ್ಲುಗಳಲ್ಲೇ ಮಾಡಿರುವಂಥ ಎಷ್ಟು ದೊಡ್ಡ ಕಲ್ಲಿದೆ ನೋಡಿ. ಬೆಟ್ಟ ಫುಲ್ ಬಿಗ್ ಸ್ಟೋನ್. ಹಾಯ್ ಸರ್. ಹಲೋ. ಟಯರ್ಡ್ ಆಗ್ಬಿಡ್ತು. ನೋಡಿ ಬ್ಲೂ ಸ್ಕೈ, ಮೋಡ, ಪ್ಲೇಸಸ್ ನೋಡಿ. ಇವಾಗಷ್ಟೇ ಫ್ಲೈಟ್ ಹೋಯ್ತು, ಅಗೇನ್ ಒನ್ ಮೋರ್ ಫ್ಲೈಟ್. ಪೊದೆ ಒಳಗೆ ನಮ್ಮ ಪಯಣ. ಅಯ್ಯಪ್ಪ, ಅಯ್ಯೋ, ಏನು ಕೈ ಬೇವಿನ ಗಿಡ ಥರ ಇದೆ. ಕೈ ಬೇವ ಏನದು? ಟಾಪ್ ವೇವ್. ಓ ಮೈ ಗಾಡ್, ಇದು ಹೆಜ್ಜೆ ಹೆಂಗಿದೆ. ಎಡ್ಜ್ ಹೌದಾ? ಮಾಡಿ ಬ್ರೋ, ಫೋಟೋಶೂಟ್ ಮಾಡಿ. ಎಲ್ಲ ಜಾಗಗಳು ಪೂಜೆ ಏನೋ ಮಾಡಿದ್ದಾರೆ ರೀಸೆಂಟಾಗಿ. ಬಟ್ ನೋಡಿ, ಊಟ ಮಾಡಿರೋ ಪ್ಲೇಟ್ಸು, ಪ್ಲಾಸ್ಟಿಕ್ ಕವರ್ಸು ಎಲ್ಲ ಹಾಗೆ ಹಾಕಿದ್ದಾರೆ. ಅಟ್ಲೀಸ್ಟ್ ಇಲ್ಲಿ ತನಕ ತಗೊಬಂದವ್ರಿಗೆ ಅಟ್ಲೀಸ್ಟ್ ಇದನ್ನೊಂದು ವೇಸ್ಟ್ ಕವರ್ಗೆ ಹಾಕಿ ರಿಟರ್ನ್ ತೊಗೊಂಡು ಹೋಗೋಕ್ಕಾಗಲ್ವ? ಅಟ್ಲೀಸ್ಟ್ ಅದನ್ನ ವೇಸ್ಟ್ನ ತೊಗೊಂಡು ಹೋಗ್ಬೇಕು ತಾನೆ. ಯಾಕೆಂದರೆ ಇಷ್ಟು ಒಂದು ಪ್ರವಾಸಿ ತಾಣವಾಗಿರುವಂಥ ಈ ಒಂದು ಬೆಟ್ಟ ಈ ಥರ ಮಾಡೋದ್ರಿಂದ ಹಾಳಾಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಪ್ಲಾಸ್ಟಿಕ್ಕು ಅವುಗಳನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ಈ ಹೋಲಿ ಪ್ಲೇಸ್ ಮತ್ತು ಈ ಒಂದು ಟೂರಿಸ್ಟ್ ಪ್ಲೇಸ್ ಹೀಗೆ ಉಳ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೋಗ್ತಾ ಇದ್ದೀವಿ. ಆಯಿತು, ಸನ್ಸೆಟ್ ತನಕ ನಿಲ್ಲೋ ಪ್ಲ್ಯಾನ್ ಇಲ್ಲ. 4 o'clock ತನಕ ನಿಂತ್ವಿ. ರಿಟರ್ನ್ ಹೋಗ್ತಾ ಇದ್ದೀವಿ. ಬಟ್ ಚೆನ್ನಾಗಿದೆ, ಒನ್ ಟೈಮ್ ಬನ್ನಿ. ಕುಂದಣ ಬೆಟ್ಟ ಅಂತಾರೆ ಇಲ್ಲಿಗೆ. ಇಟ್ಸ್ ನೈಸ್ ಪ್ಲೇಸ್. ಸೊ ಕುಂದಾಣ ಬೆಟ್ಟ ನೋಡಿದ್ರಿ ಹೆಂಗಿತ್ತು ವೇವ್ ಅಂತ? ಮಸ್ತಾಗಿತ್ತು, ನಮಗಂತೂ ಸಖತ್ತಾಗಿತ್ತು. ಮತ್ತು ಸಿಕ್ಕಾಬಟ್ಟೆ ವಿಂಡ್ ಬ್ಲಾಸ್ಟ್ ಆಗ್ತಾಯಿತ್ತು, ಗಾಳಿ ಬರ್ತಾಯಿತ್ತು ಮೇಲ್ಗಡೆ. ಸೊ ಒಳ್ಳೆ ವ್ಯೂವು. ಸೊ ಇಲ್ಲಿಂದ ನಾವು ಸ್ಯಾಡ್ಲಿಂಗ್ ಮಾಡ್ಕೊಂಡು ಹೋದ್ರೂ ಒಳ್ಳೆ ವ್ಯೂವು. ಎಲ್ಲಿ ಗ್ಯಾಪ್ ಇರುತ್ತಲ್ಲ, ಆಫ್ರೋಡಿಂಗ್ ಟ್ರಯಲ್ಸ್ ಮಾಡ್ತಾರೆ ನಮ್ಮ ಲೋಹಿತವರು. ಗ್ಯಾಪಲ್ಲಿ ಹೋಗ್ಬಿಡ್ತಾರಲ್ಲ. ಇಲ್ಲ, ಯಾಕೆ ಇಲ್ಲೇ ಇರುತ್ತೆ, ಸುಮಾರು ಲೆಂತ್ ಇರಲ್ಲ ಅದು. ಸೊ ವಿ ಆರ್ ಬ್ಯಾಕ್ ಟು ಹೋಮ್. ಲೋಹಿತ್ ಬಂದಿಲ್ಲ. ಲೋಹಿತ್ ಹೆಂಗಿತ್ತು? ಏನಿತ್ತು ಅಲ್ಲ ಅಲ್ಲಿ ದಯತೀನಿ.
ಸನ್ಸೆಟ್ ಆಗ್ತಾಯಿದೆ ನಮ್ಮ ರೈಟ್ ಸೈಡಲ್ಲಿ. ನಮ್ಮ ಮನೆಗೆ ಇಲ್ಲಿಂದ 28 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ಎಲ್ಲರೂ ಡೈವರ್ಷನ್ ಆಗ್ತಾರೆ. ಒಬ್ಬೊಬ್ಬರು ಜಯನಗರ ಹೋಗ್ತಿದ್ದಾರೆ, ಒಬ್ಬೊಬ್ಬರು ಜೆ ಪಿ ನಗರ್ ಹೋಗ್ತಾ ಇದ್ದಾರೆ. ಸೊ ನಾವು ಹೆಬ್ಬಾಳ ಹೋಗ್ಬಿಟ್ಟು ಹೆಬ್ಬಾಳಿಂದ ಲೆಫ್ಟು ರಾಮಮೂರ್ತಿ ನಗರ್. ಸೊ ನಮ್ಮ ರೈಡ್ ಚೆನ್ನಾಗಿತ್ತು. ಕುಂದಣ ಬೆಟ್ಟ ನೋಡ್ಕೊಂಬಂದ್ವಿ, ಒಳ್ಳೆ ಮಜಾ ಬಂತು. ಸನ್ಸೆಟ್ ಆಗ್ತಾ ಇದೆ, ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ. ಸೊ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಸೂನ್.